ಪೈವಳಿಗೆ ಕಣಿಹಿತ್ಲುವಿನಲ್ಲಿ ಬಂಗೇರು ಕುಟುಂಬಸ್ಥರ ತರವಾಡು ಮನೆಯಲ್ಲಿ ತಡೆಗೋಡೆ ಕುಸಿದು ಕಾಲುದಾರಿ ಸಂಪೂರ್ಣ ಹದಗೆಟ್ಟಿದ್ದು, ಈ ದಾರಿಯಾಗಿ ಹೋಗುವಂತಹ ಶಾಲಾ ಮಕ್ಕಳು ಮತ್ತು ದಿನಕೂಲಿ ಕೆಲಸಗಾರರಿಗೆ ತೊಂದರೆಯಾಗುತ್ತಿದ್ದು, ಪಂಚಾಯತ್ ಮತ್ತು ವಿಧಾನಸಭಾ ಸದಸ್ಯರಲ್ಲಿ ಇದರ ದುರಸ್ತಿಗಾಗಿ ಬೇಡಿಕೆ ಇಡುವುದಾಗಿ ತಿಳಿಸಿದರು. ಚಿಪ್ಪಾರು ಗ್ರಾಮಡು ಎಂಕ್ಲ ಕಣ್ಣಿತ್ತಿಲ ಪನ್ಪುನ ಒಂಜಿ ತರವಾಡದ ದುಂಬುದ ಮನತನದ ಇಲ್ಲು ಚಿಪ್ಪಾರಡು ಅರಮನೆ ಅಂಚಿನ ಸತ್ಯ ಚಾವಾಡಿ ಪನ್ಪುನ ಅರಮನೆ ಬಲ್ಲಾಳ್ರೆನಕಲ್ದ ಮೂಲು ಚಿಪ್ಪಾರದ ಸತ್ಯ ಚಾವಾಡಿ ಪನ್ಪುನವು ದುಂಬುದ ಕಾಲದ ಅರಮನೆತ ಅರಸುನಕಲ್ ಬತ್ತದು ಇಂದು ಪಂಚಾಯತಿಗೆ ತೀರ್ಮಾನದ ಜಾಗೆ ಆ ಸತ್ಯ ಚಾವಾಡಿ ಪೂರ ಇತ್ತೆ ಇಂದು ಆತನ ನಾಶ ಆತಂಡು ನಾಶ ಆದುಪ್ಪನಾಗ ಎಂಕ್ಲು ಇತ್ತೆ ಆ ಕುಟುಂಬಸ್ಥೇರು ಬಂಗೇರ ಬರಿತ ಕುಟುಂಬಸ್ಥೇರು ಪೂಜಾರಿನಕ್ಲು ಎಂಕ್ಲು ಬತ್ತದು ಆಯ್ನಾತ್ ಬಡ ಕುಟುಂಬ ಸಾಧಾರಣ ಮಸ್ತ್ ಖರ್ಚು ಪೂರ ಪಾಡ್ಯ ನಮ್ಮ ಸಾದಿಗೆ ಬಡಾದು ಖರ್ಚು ಪಾಡ್ದು ಹೊರ ಕಲ್ಲು ಕಟ್ಟದು ಅವು ಹೊರ ಬಿಚ್ಚಿದು ಪೋಂಡು ಅಂಚಿನೆಂದು ನೆಕ್ಸ್ಟ್ ಫಿಲ್ಲರ್ ಬೆಲ್ಟ್ ಪೂರ ಪಾಡ್ದು ಕಟ್ಟ್ಯ ಭಾರಿ ಕಷ್ಟೋಡು ಕಟ್ಟ್ಯ ಅವು ಇವ್ರದ್ದು ಸುರೂತ ಬರ್ಸೋಗಿ ಬಿಚ್ಚಿದು ಪೋಂಡು ಅಯ್ಯನ ನಾನಾ ಇಂದು ಅವತ್ತಂದರೆ ನಮ್ಮ ಮಹಾವಿಷ್ಣು ದೇವಸ್ಥಾನ ಪೋಪುನ ಸಾದಿ ಮೂಲು ಮಿತ್ತಿಗೆ ಸುನ್ನಾಡು 200-250 ಇಲ್ಲುಂಡು ಪೂರಾ ಜನಕ್ಕೆಲ್ಲ ದುಂಬುದ ಕಾಲದ ಸಾದಿ ಮೂಲೆನೇ ನಡತದು ಪೋಡಾಪುಂಡು ಐಕೆ ಪೂರ ಎಂಕ್ಲ ಒಂತೆ ಇನ್ನು ಮಲ್ತದ ಅವತ್ತಂದರೆ ಬಾರಿ ಮಲ್ಲ ಬೈಲ್ ಆ ಬೈಲ್ದ ನೀರು ಪೂರ ನಮ್ಮ ತೋಡ್ಡೆ ಅದು ಪೋಡೈನ ಒಂದು ಜಾಗ ಒಂಜಿ ಬಿಡೆಟ್ಟೆ ಎಂಕ್ಲ ಮಿತ್ತು ಕಣ್ಣಿತ್ತಲ ತರವಾಡು ಒಂಜಿ ಬಿಡೆಟ್ಟೆ ಬಾರಿ ಮಲ್ಲ ಬೈಲ್ ಅಂಚೊಂದೂತೆ ಕಣ್ಣಿತ್ತಲ ತರವಾಡ್ದಾಗ್ಲಿ ಇಂಚ ಕಟ್ಟದಾನಾಗ ಪೂರ ಬಿಚ್ಚಿದ ಬೂರ್ದಾನಾಗ ಈ ಬೈಲು ನಾಶ ಒಂದುಂಡು ಆ ನಾಶ ಆಪ್ನೇಕೆ ಇತ್ತೆ ನಾನತ್ತೆ ಇಂಚಿನ ಎಲ್ಲ ತರವಾಡ್ದಾಗ್ಲೇ ಬಾರಿ ಕಷ್ಟ ನೆಕ್ ನಮ್ಮ ಅಧಿಕಾರಿನಕ್ಲೆ ಏರಾಲ್ನ ಬತ್ತು ನೆಕ್ ಪ್ರೋತ್ಸಾಹ ಕೊರ್ದು ನೇನು ಸರಿ ಮಲ್ತೇರ್ನಾಂಡ ಎಂಕ್ಲೆಗ್ಲ ಬಾರಿ ಮಲ್ಲ ಉಪಕಾರ ಈ ಗ್ರಾಮಗೆ ಚಿಪ್ಪಾರ ಪನ್ಪುನ ಗ್ರಾಮಗೂ ಸುಣ್ಣಾಡು ಇಂಚ ಪೂರ ಮಿತ್ತು ಪೋಪುನಂಚಿನ ಜಾಗೆಲು ಐಕೆ ಪೂರ ಮಾತೆಕ್ಲ ಸಾಕಾರ ಆಪುಣದಂಡದು ಎಂಕ್ಲು ಮಾತಾಡ್ದಲ್ಲ ಕೇಂಡವನ್ನಿ ಒಂದು ನಿಕ್ಲಿತ್ತ ಸರ್ಕಾರಗ ಮನವಿದಲ್ಲ ಕೊಡ್ತಾರೆ ನೆಕ್ ದುಂಬು ಕೊಡ್ತಾರೆ ಅದು ಕೊರೊಂದಿಲ್ಲ ದುಂಬು ದಾಲ ಕೊರ್ತಿಜ್ಜಿ ಇತ್ತೆ ವಿಡಿಯೋದ ಮೂಲಕ ಎಂಕ್ಲು ಕೊರೊಂದುಲ್ಲ ಐಕಾಕ್ಲು ದನೆಲ್ಲ ಸ್ಪಂದಿಸಿಂದ ಎಂಕ್ಲೆ ಬಾರಿ ಅನುಕೂಲ ಅನ್ನಂಡದು ಎಂಕ್ಲು ಮಾತೆಲ್ಲ ಪಂಡೊಂದುಲ್ಲ. ಇಲ್ಲಿಂದಾಗಿ ಶಾಲೆಗೆ ಹೋಗುವಂತಹ ಮಕ್ಕಳಿದ್ದಾರೆ, ಅದೇ ರೀತಿಯಾಗಿ ದಿನಕೂಲಿ ನೌಕರರು ಇದ್ದಾರೆ. ಇವರಿಗೆಲ್ಲರಿಗೂ ಕೂಡ ಇದೇ ಒಂದು ದಾರಿಯಾಗಿ ಅವರು ಚಿಪ್ಪಾರು ಭಾಗ ಅದೇ ರೀತಿಯಾಗಿ ಬಾಯರು ಭಾಗಕ್ಕೆ ನಡ್ಕೊಂಡು ಹೋಗುವಂಥದ್ದು. ಈ ಒಂದು ಸಂದರ್ಭದಲ್ಲಿ ಇಲ್ಲಿನ ಜನಪ್ರತಿನಿಧಿಗಳು ಅದೇ ರೀತಿಯಾಗಿ ಅಧಿಕಾರಿಗಳು ಈ ಒಂದು ಮನವಿಗೆ ಅವರು ಸ್ಪಂದಿಸಬೇಕು ಅನ್ನುವಂತಹ ಒಂದು ಕೂಗು ಕೂಡ ಇಲ್ಲಿನ ಜನತೆಯಿಂದ ಕೇಳಿ ಬರ್ತಿದೆ. ನಾವು ನೋಡ್ಕೊಂಡು ಬರೋಣ ಏನೆಲ್ಲ ನಡೆದಿದೆ ಅಂತ ಹೇಳಿ. ಇದೇ ಒಂದು ಜಾಗದಲ್ಲಿ ನಡೆದಿರುವಂತಹದ್ದು ಒಂದು ತಡೆಗೋಡೆ ಏನಿದೆ, ಆ ತಡೆಗೋಡೆ ಒಂದು ಕುಸಿದು ಬಿದ್ದು ಈ ಒಂದು ಪ್ರದೇಶದಲ್ಲಿ ದಾರಿ ಹೋಕರಿ ಕೂಡ ನಡೆದುಕೊಂಡು ಹೋಗುವಂತಹ ಒಂದು ಕಷ್ಟ ಸಾಧ್ಯ ಆಗಿದೆ ಇಲ್ಲಿ. ಆದ್ದರಿಂದಾಗಿ ಈ ಒಂದು ಪ್ರದೇಶದ ಏನು ಅಧಿಕಾರಿಗಳೇನಿದ್ದಾರೆ ಅವರು ಕೂಡ ತ್ವರಿತಗತಿಯಲ್ಲಿ ಈ ಒಂದು ಸಮಸ್ಯೆಗೆ ಪರಿಹಾರ ನೀಡಬೇಕಾಗಿ ಇಲ್ಲಿನ ಜನತೆಗಳು ಕೇಳ್ತಿದ್ದಾರೆ. ಈ ತಡೆಗೋಡೆ ಬಿದ್ದಿದ್ದರಿಂದಾಗಿ ಇಲ್ಲಿನ ತೋಡು ಏನಿದೆ, ತೋಡು ಕೂಡ ನಶಿಸಿದೆ. ತೋಡಿನ ನೀರುಗಳು ಇಲ್ಲಿ ಬ್ಲಾಕ್ ಆಗ್ತಿದೆ. ಇದರಿಂದಾಗಿ ಆ ಕಡೆಯಲ್ಲಿ ಮುಂದಿನ ಜಾಗದಲ್ಲಿ ನಡೆಯುವಂತಹ ಕೃಷಿಕರಿಗೆ ಕೂಡ ಇದರಿಂದ ತೊಂದರೆ ಆಗ್ತಿದೆ ಅಂತ ಹೇಳಿ ಇಲ್ಲಿ ಕೇಳ್ಬರ್ತಾರೆ. ಅದರಿಂದಾಗಿ ಆದಷ್ಟು ತ್ವರಿತಗತಿಯಲ್ಲಿ ಈ ಒಂದು ಪ್ರದೇಶ ಜನರ ಮನವಿಯನ್ನು ಇಲ್ಲಿನ ಜನಪ್ರತಿನಿಧಿಗಳು ಕೇಳಿ ಇದಕ್ಕೊಂದು ಪರಿಹಾರ ನೀಡಬೇಕಾಗಿ ಈ ಮೂಲಕ ಕೇಳ್ಕೊಳ್ಳುವಂತಹದ್ದು. ಕ್ಯಾಮರಾಮ್ಯಾನ್ ಹಾರ್ದಿಕ್ ಜೊತೆ ಮನೋಜ್ ಮಂಜೇಶ್ವರ, ಧ್ವನಿ ಮೀಡಿಯಾ.